10.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೈಕಂಪಾಡಿ ಬಳಿಯಲ್ಲಿರುವ ಎಪಿಎಂಸಿ ಹಣ್ಣು ಹಂಪಲು ಮಾರ್ಕೆಟ್ ನಿರ್ಮಿಸಿದ ಯೋಜನೆ ನಿಷ್ಪ್ರಯೋಜಕ ಎಂದು ಒಳ್ಳಾಲ ಕ್ಷೇತ್ರ ಶಾಸಕ ಯುಟಿ ಖಾದರ್ ದೂರಿದ್ದಾರೆ। ಈ ಬಗ್ಗೆ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಮಿಕಲ್ ಫ್ಯಾಕ್ಟರಿ ಇರುವ ಕಾರಣ ಅಲ್ಲಿ ಹಣ್ಣು ಹಂಪಲು ಮಾರುಕಟ್ಟೆ ಸೂಕ್ತವಲ್ಲ। ಈ ಹಿಂದೆ 50 ಕೋಟಿ ರೂಪಾಯಿ ಪೋಲಾಗಿದೆ। ಇದು ರಾಜ್ಯ ಸರ್ಕಾರ ಅಥವಾ ಶಾಸಕರ ನಿಧಿಯಿಂದ ಅಲ್ಲ, ಬದಲಾಗಿ ರೈತರು ಕಟ್ಟಿದ ಸೆಸ್ನಿಂದ ಕಟ್ಟಡವನ್ನ ಕಟ್ಟಡಲಾಗುತ್ತಿದೆ। ಎಪಿಎಂಸಿ ಹಣ್ಣು ಹಂಪಲು ಮಾರಾಟಕ್ಕೆ ನಿರ್ಮಿಸಿದ ಮಾರ್ಕೆಟ್ ಅಲ್ಲ, ಬದಲಾಗಿ ಅಡಕೆ, ತೆಂಗು ಹೀಗೆ ಕೃಷಿ ಉತ್ಪನ್ನಕ್ಕೆ ಉಪಯೋಗಿಸುವ ಮಾರುಕಟ್ಟೆ। ಆದ್ದರಿಂದ ಈ ಯೋಜನೆ ನಿಷ್ಪ್ರಯೋಜಕ, ಇದನ್ನ ಕೈಬಿಡಿ ಎಂದು ಒತ್ತಾಯಿಸಿದರು। ಇದು ಅವೈಜ್ಞಾನಿಕ ಮತ್ತು ನಿಷ್ಪ್ರಯೋಜನವಾದಂಥ ಒಂದು ಪ್ಲ್ಯಾನ್। ಅದಕ್ಕಾಗಿ ನಾನು ಇವತ್ತು ಸರ್ಕಾರದ ಕೇಳ್ತಾ ಇದ್ದೇನೆ, ಈ ಕೆಲಸವನ್ನು ಸರ್ಕಾರ ರೈತರ ಮೇಲೆ ಕಾಳಜಿ ಇದ್ದರೆ ಈ ಕೆಲಸವನ್ನು ಸರ್ಕಾರ ಫಸ್ಟ್ ನಿಲ್ಲಿಸಬೇಕು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕರೆಸಿ ಇದಿಲ್ಲಿ ಅಗತ್ಯ ಉಂಟಾ ಇಲ್ವಾ, ಇದರಿಂದ ಯಾರಿಗದು ಪ್ರಯೋಜನ ಆಗ್ತದಾ ಅಥವಾ ಹಿಂದೆ ನಾವು 50 ಕೋಟಿ ಅದಕ್ಕೆ ಖರ್ಚು ಮಾಡಿದ ರೀತಿಯಲ್ಲಿ ವೇಸ್ಟ್ ಆಗ್ತದೆ ವರದಿ ತೆಕ್ಕೊಂಡು ಮುಂದೆ ಹೋಗಬೇಕು। ಯಾಕೆಂತ ಹೇಳಿದರೆ ಈ ಕಟ್ಟಡ ಕಟ್ಟುವುದು ರಾಜ್ಯ ಸರ್ಕಾರ ದುಡ್ಡಿನಿಂದಲ್ಲ, ಸ್ಟೇಟ್ ಗೌರ್ಮೆಂಟ್ ಯಾರು MLA ಹೋಗಿ ಸ್ಟೇಟ್ ಗೌರ್ಮೆಂಟ MP ಹೋಗಿ ಅದು ಮಿನಿಸ್ಟ್ರಿ ಯಾವುದೇ ಗ್ರ್ಯಾಂಟ್ ನ್ಯಾಯ ಪೈಸೆ ಕೊಡಲಿಲ್ಲ। ಈಗ ಇದಕ್ಕೆ ಶಂಕುಸ್ಥಾಪನೆಗೆಲ್ಲ ಬಂದಿರ್ಬೋದು ಮಂತ್ರಿಗೆ ಮತ್ತು ಶಾಸಕರು। ಈ ದುಡ್ಡು ಇಲ್ಲಿಯ ರೈತರು ಕಟ್ಟುವಂಥ ಸೆಸ್ ಇದೆಲ್ಲ, ರೈತರ ಪರವಾಗಿ ಕಟ್ಟುವಂಥ APMCಗೆ ಹಿಂದೆ ಕಟ್ಟುವಂಥ ಸೆಸ್ ಇತ್ತು, ಆ ಸೆಸ್ಸಿನ ದುಡ್ಡಲ್ಲಿ ಇವತ್ತು 12 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ। ರೈತರ ಅಭಿವೃದ್ಧಿಗಿಟ್ಟಾಗ, ರೈತರಿಗೆ ಕಷ್ಟಕಾಲ ಬಂದಾಗ ಇವತ್ತು ಬೆಂಬಲ ಬೆಲೆವಾಗಿ ಕೊಡಲಿಕ್ಕೆ ಮೀಸಲಿಟ್ಟಂತಹ ರೈತರ ದುಡ್ಡಿನಲ್ಲಿ ನೀವು ಹಿಂದೆ 50 ಕೋಟಿ ವೇಸ್ಟ್ ಆಗುವಂಥ ಪರಿಸ್ಥಿತಿ, ಈಗ ಮತ್ತೆ ಅದಕ್ಕೆ 10 ಕೋಟಿ ನೀವು ವೇಸ್ಟ್ ಮಾಡೋ ನಿಮ್ಮ ಉದ್ದೇಶ ಏನು? ಸರ್ಕಾರಕ್ಕೆ ಈ ಬಗ್ಗೆ ಭಾಳ ಕಾಳಜಿ ಇದ್ದರೆ ವಿಶೇಷವಾದ ಅನುದಾನವನ್ನು ಶಾಸಕರು ಮತ್ತು MP ಗಳು ತರಲಿ। ವಿಶೇಷವಾದ 10-12 ಕೋಟಿಯನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಬಿಡುಗಡೆ ಮಾಡಲಿ। ಅದು ಬಿಟ್ಟು ರೈತರ ಅಭಿವೃದ್ಧಿಗೆ ಇಟ್ಟಂತಹ, ರೈತರ ಮಕ್ಕಳ ಶಿಕ್ಷಣಕ್ಕೆ ಇಟ್ಟಂತಹ 12 ಕೋಟಿಯನ್ನು ನೀವು ಬಿಲ್ಡಿಂಗ್ಗೆ ಖರ್ಚು ಮಾಡಿದರೆ ರೈತರು ಯಾರು ಕೂಡ ಸಹಕಾರ ಮಾಡಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ। ರೈತರು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು। ಇವತ್ತು ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿ, ಅದರಲ್ಲಿ ಅದನ್ನು ಪ್ರಯೋಜನ ಬರ್ತದೆ, ಅಥವಾ ರೈತರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಅದರಿಂದ 1 ಲಕ್ಷ ರೂಪಾಯಿ ಯಾರು ಮೆಡಿಕಲ್ ಇಂಜಿನಿಯರ್ ಹೋಗ್ತಾರೆ ಅಂಥವ್ರಿಗೆ ಕೊಡಿ, ಕೆಲವು ಜನ ಇರ್ಬೋದು ಇವತ್ತು। ಅಥವಾ ಸಣ್ಣ ರೈತರು ಯಾರು ಕಷ್ಟದಲ್ಲಿದ್ದಾರೆ ಅವರ ಮನೆ ಕಟ್ಟಲಿಕ್ಕೆ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡಿ APMCಯಿಂದ 12 ಕೋಟಿ ರೂಪಾಯಿಯಿಂದ। ಅದು ಬಿಟ್ಟು ಈಗಾಗಲೇ ಕಟ್ಟಿದಂತಹ ಸುಮಾರು 100 ಚಿಲ್ಲರೆ ಕಟ್ಟಡಗಳಲ್ಲಿ ಇನ್ನೂ ಕೂಡ 100ಕ್ಕೂ ಅಧಿಕ ಬೇಡಿಕೆ ಇಲ್ಲದೆ ಪಾಲು ಬಿದ್ದಿದೆ। APMC ಮಾರ್ಕೆಟ್ ಹಣ್ಣು ಹಂಪಲು ಮತ್ತು ತರಕಾರಿಗೆ ನಿರ್ಮಾಣ ಮಾಡಿದಂಥ ಮಾರ್ಕೆಟ್ ಅಲ್ಲ। APMC ಮಾರ್ಕೆಟ್ ಅದು ಬಹುಶಃ ಅಗ್ರಿಕಲ್ಚರ್ ಪ್ರಾಡಕ್ಟ್, ಅಡಿಕೆ ಮತ್ತು ಇನ್ನಿತರ ಸಂಬಂಧಪಟ್ಟಂಥ ಪ್ರಾಡಕ್ಟ್ ಏನಿದೆಯಾ, ಅಡಿಕೆ, ಕ್ಯಾಶು, ಕಾಡು ಉತ್ಪತ್ತಿ ಸಂಬಂಧಪಟ್ಟ ಏನಿದೆಯಾ ಅದಕ್ಕೆ ನಿರ್ಮಾಣ ಮಾಡಿದಂಥ APMC।